ಘಟನೆ 1. ಮೈಲಾರ ಲಿಂಗ ಜಾತ್ರೆಯ ಆ ಪವಿತ್ರ ಮಣ್ಣಿನಲ್ಲಿ ಮಂಜು ಮುಸುಕಿದ ಮುಂಜಾನೆ ಒಂದು ವಿಚಿತ್ರ ರೋಮಾಂಚನವನ್ನ ಹೊತ್ತು ತಂದಿತ್ತು. ನಿಧಾನಗತಿಯಲ್ಲಿ ಹರಿಯುತ್ತಿದ್ದ ತುಂಗಭದ್ರೆ ದಡದಲ್ಲಿ ಸಾವಿರಾರು ಭಕ್ತರ ನಡುವೆ ಆ ದೃಶ್ಯ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಆತ ಕೇವಲ ಒಬ್ಬ ಸಾಧುವಾಗಿಲ್ಲ, ಆತ ಅಗ್ನಿಯ ಕುಂಡದಿಂದ ಎದ್ದು ಬಂದವನಂತೆ ಕಾಣುತ್ತಿದ್ದ. ಸುತ್ತಲೂ ಸಾವಿರಾರು ಜನರು ಮುತ್ತಿಕೊಂಡಿದ್ದರು, ಆದರೆ ಆ ಜಾಗದಲ್ಲಿ ಮಾತ್ರ ಸ್ಮಶಾನ ಮೌನವಾಗಿತ್ತು. ಅಲ್ಲಿ ಸುಮ್ಮನೆ ಮಲಗಲು ಮನುಷ್ಯನಿಗೆ ಅಸಾಧ್ಯವೆನ್ನುವಂತಹ ಚೂಪಾದ ಉದ್ದನೆಯ ಮುಳ್ಳುಗಳ ಹಾಸಿಗೆ, ಪ್ರತಿಯೊಂದು ಮುಳ್ಳು ಚಾಕುವಿನಂತೆ ಹರಿತವಾಗಿತ್ತು. ಅದರ ಮೇಲೆ ಆ ಕಂಠೀರವ ಬಾಬಾ ನಿಧಾನವಾಗಿ ಮಲಗಿದ್ದರು. ಬಾಬಾ ಅವರ ಕಣ್ಣುಗಳು ಕೆಂಪಾಗಿದ್ದವು, ಹಣೆಯ ಮೇಲೆ ಭಸ್ಮದ ಲೇಪನ ಇತ್ತು. ಅವರು ಮಂತ್ರಗಳನ್ನ ಪಠಿಸುತ್ತಾ ತಮ್ಮ ಇಡೀ ದೇಹವನ್ನ ಆ ಮುಳ್ಳಿನ ಹಾಸಿಗೆ ಮೇಲೆ ಸಮರ್ಪಿಸಿದ್ದರು. ಜನರು ಮಾತ್ರ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು. ಹೌದು, ಈ ಬಾಬಾ ಹಿಂದೆ ಕುಂಭಮೇಳದ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಕೂಡ ಕಂಡು ಬಂದಿದ್ದರು. ಇದೇ ಮೊದಲ ಬಾರಿಗೆ ಅವರು ಮೈಲಾರ ಲಿಂಗನ ಜಾತ್ರೆಯಲ್ಲಿ ಭಾಗವಹಿಸಿದ್ದರು. ಮುಳ್ಳುಗಳು ಚರ್ಮಕ್ಕೆ ತಾಗಿದಾಗ ಉಂಟಾಗುವ ಆ ಸಣ್ಣ ಸದ್ದು ಪ್ರತಿಯೊಬ್ಬರ ಕಿವಿಯಲ್ಲೂ ಗುಂಗುಟ್ಟುತ್ತಿತ್ತು. ಆಶ್ಚರ್ಯಕರ ಸಂಗತಿ ಏನೆಂದರೆ, ಬಾಬಾ ಅವರ ಮುಖದಲ್ಲಿ ನೋವಿನ ಸುಳಿವೆ ಇರಲಿಲ್ಲ, ಬದಲಾಗಿ ಒಂದು ದಿವ್ಯ ನಗು ಅವರ ತುಟಿಯ ಮೇಲಿತ್ತು. ದೇಹದ ತೂಕವೆಲ್ಲ ಆ ಚೂಪಾದ ಮುಳ್ಳುಗಳ ಮೇಲಿದ್ದರೂ ರಕ್ತದ ಒಂದು ಹನಿಯೂ ಕೂಡ ಬರುತ್ತಿರಲಿಲ್ಲ. ಇದು ಕೇವಲ ದೈಹಿಕ ಶಕ್ತಿಯಲ್ಲ, ಇದು ಮನಸ್ಸಿನ ಮೇಲೆ ಅವರಿಗಿದ್ದ ಅದ್ಭುತ ಹಿಡಿತ. ಅಷ್ಟೇ ಅಲ್ಲ, ಆ ಮೈಲಾರ ಲಿಂಗ ಅಂದ್ರೆ ಆ ಸದಾಶಿವನ ಆಶೀರ್ವಾದ ಕೂಡ ಆ ಬಾಬಾನ ಮೇಲಿತ್ತು. ಯಾಕಂದ್ರೆ ಈ ಬಾಬಾ ಪ್ರತಿ ವರ್ಷವೂ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನ ಮತ್ತು ಧ್ಯಾನವನ್ನ ಮಾಡುವುದರಲ್ಲಿ ಮಗ್ನರಾಗಿರುತ್ತಾರೆ. ಅವರು ಆ ಭೋಲೆನಾಥ ಅಂದ್ರೆ ಶಂಕರನ ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಹೀಗಾಗಿ ಅಂತವರಿಗೆ ಇಂಥ ನೋವು ಯಾವುದು ಕೂಡ ಹತ್ತುವುದಿಲ್ಲ. ಅವರ ಪ್ರಕಾರ ದೇಹವು ಒಂದು ಮಣ್ಣಿನ ಗೊಂಬೆ, ಮನಸ್ಸು ದೃಢವಾಗಿದ್ದರೆ ನೋವು ಕೂಡ ಅಮೃತವಾಗುತ್ತದೆ ಅಂತ ಬಾಬಾ ಗಂಭೀರ ಧ್ವನಿಯಲ್ಲಿ ನುಡಿಯುತ್ತಿದ್ದರು. ಅದನ್ನು ಕೇಳಿದಂತಹ ಸಾವಿರಾರು ಭಕ್ತರು ನಿಜಕ್ಕೂ ಅಚ್ಚರಿಪಟ್ಟಿದ್ದರು. ಹೀಗಾಗಿ ತುಂಬಾ ಜನ ಅವರ ವಿಡಿಯೋಗಳನ್ನ, ಅವರ ಫೋಟೋಗಳನ್ನ ತೆಗೆಯುತ್ತಿದ್ದರು. ಹೌದು ಸ್ನೇಹಿತರೆ, ಇಂತಹದೊಂದು ಘಟನೆ ಮೈಲಾರ ಲಿಂಗ ಜಾತ್ರೆಯಲ್ಲಿ ಈ ಬಾರಿ ನಡೆದಿತ್ತು ಅಂದ್ರೆ ನೀವು ನಂಬಲೇಬೇಕು. ಒಂದು ವೇಳೆ ನೀವು ಈ ಬಾಬಾನ ಮಿಸ್ ಮಾಡಿಕೊಂಡಿದ್ರೆ ಮುಂದಿನ ಬಾರಿ ಈ ಬಾಬಾನ ಭೇಟಿ ಮಾಡಲು ಪ್ರಯತ್ನ ಮಾಡಿ. ಯಾಕಂದ್ರೆ ಈ ಬಾಬಾ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ, ದೊಡ್ಡ ದೊಡ್ಡ ಮೇಳಗಳಲ್ಲಿ ಭಾಗವಹಿಸುವುದು ಇತ್ತೀಚೆಗೆ ವಿಶೇಷವಾಗಿದೆ. ಘಟನೆ 2. ಎಲ್ಲಿ ಶಿವನ ಮೂರ್ತಿ ಅಥವಾ ಶಿವಲಿಂಗಗಳು ಇರುತ್ತವೆಯೋ ಅಲ್ಲಿ ಸರ್ಪಗಳು ಓಡಾಡುವುದು ಸಹಜವಾಗಿರುತ್ತದೆ. ಇದು ನೀವು ಪ್ರತಿಯೊಂದು ಶಿವ ದೇವಾಲಯದಲ್ಲಿ ಕಾಣುವ ಒಂದು ಸಾಮಾನ್ಯ ದೃಶ್ಯವಾಗಿರುತ್ತದೆ. ಆದರೆ ಮೈಲಾರ ಲಿಂಗೇಶ್ವರನ ಗರ್ಭಗುಡಿಗೆ 6 ಹೆಡೆಯ ಸರ್ಪ ಬಂದು 1962ರಲ್ಲಿ ಕಾರಣಿಕ ಸಂದರ್ಭದಲ್ಲಿ ಕಾಣಿಸಿಕೊಂಡು ಅಲ್ಲಿ ನೆರೆದಿದ್ದ ಭಕ್ತರನ್ನ ಅಚ್ಚರಿಗೊಳಿಸಿತ್ತು. ಸಾಮಾನ್ಯವಾಗಿ ಮೈಲಾರ ಲಿಂಗೇಶ್ವರ ಕಾರಣಿಕ ಸಂದರ್ಭದಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಹಾಗೂ ಕೆಲವೊಮ್ಮೆ ಗರ್ಭಗುಡಿಯ ಒಳಗೂ ಕೂಡ ಹಾವುಗಳು ಪ್ರತ್ಯಕ್ಷ ಆಗುವುದು ಇಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆ ಆಗಿದೆ. ಆದರೆ 6 ಹೆಡೆಯ ಸರ್ಪ ಇಲ್ಲಿಯವರೆಗೆ ಕಾಣಿಸಿಕೊಂಡಿದ್ದು ಕೇವಲ 1962ರಲ್ಲಿ ಮಾತ್ರ ಎಂದು ದೇವಸ್ಥಾನದ ಹಿರಿಯರು ಹೇಳುತ್ತಾರೆ. 6 ಹೆಡೆಯ ಸರ್ಪ ಸಾಯಂಕಾಲ ಪೂಜಾ ಸಂದರ್ಭದಲ್ಲಿ ಅಷ್ಟೊಂದು ಜನಜಂಗುಳು ಇರುವಂತಹ ಸಂದರ್ಭದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಈ ಹಾವು ಎಲ್ಲಿಂದ ಪ್ರತ್ಯಕ್ಷವಾಯಿತೋ ಗೊತ್ತಿಲ್ಲ. ಆದರೆ ಇದು ಮೆಲ್ಲಗೆ ದೇವರ ಮೂರ್ತಿಯ ಸಮೀಪ ಹೋಗಿ ಕ್ಷಣಕಾಲ ಅಲ್ಲೇ ಇದ್ದು ಮೈಲಾರ ಲಿಂಗೇಶ್ವರನ ದರ್ಶನ ಪಡೆದು ಅಲ್ಲಿಂದ ನುಸುಳಿ ಹೋಗಿದೆ. ಇದನ್ನು ಕಂಡಂತಹ ಭಕ್ತರು ಕೆಲ ಕಾಲ ದಿಗ್ಭ್ರಾಂತರಾಗಿದ್ದರು. ಇದೇ ಸಂದರ್ಭದಲ್ಲಿ ಅಲ್ಲಿನ ಭಕ್ತರು ಹಾಗೂ ಅರ್ಚಕರು ಕೂಡ ಆ ಸರ್ಪಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿಜ ಹೇಳಬೇಕೆಂದ್ರೆ ಆ ಸಮಯದಲ್ಲಿ ಅಲ್ಲಿ ನೆರೆದಂತಹ ಭಕ್ತರು ಈ ದರ್ಶನವನ್ನು ಪಡೆದಂತಹ ಪುಣ್ಯವಂತರು ಎಂದು ನಂಬಲಾಗಿದೆ. ಇದನ್ನ ಶುಭ ಶಕುನ ಎಂದು ಕೂಡ ನಂಬಲಾಗಿದೆ. ವಿಶೇಷ ಏನೆಂದರೆ 1962ರಲ್ಲಿ ಕರ್ನಾಟಕದಲ್ಲಿ ಒಳ್ಳೆಯ ಮಳೆ ಬೆಳೆ ಹಾಗೂ ಕೃಷಿ ಚಟುವಟಿಕೆಗಳು ಚೆನ್ನಾಗಿಯೇ ನಡೆದಿದ್ದವು. ಆ ವರ್ಷ ರೈತರ ಮುಖದಲ್ಲಿ ಸಂತೋಷ ಇತ್ತು ಹಾಗೂ ಜೇಬಲ್ಲಿ ಸಂಪತ್ತು ಕೂಡ ಇತ್ತು ಎಂದು ದೇವಸ್ಥಾನದ ಅರ್ಚಕರು ಹೇಳಿಕೊಂಡಿದ್ದಾರೆ. ಆ ವರ್ಷದ ಕಾರಣಿಕ ಭವಿಷ್ಯವೂ ಕೂಡ ಮಳೆ ಬೆಳೆಯ ಸಂದೇಶವನ್ನ ನೀಡಿತ್ತು. ಇದು ನಿಜಕ್ಕೂ ಅವಿಸ್ಮರಣೀಯ ಹಾಗೂ ಅಪರೂಪದ ಘಟನೆ ಎಂದು ನಂಬಲಾಗಿದೆ. ಇಂತಹ ಒಂದು ಘಟನೆ 100 ವರ್ಷಕ್ಕೆ ಒಮ್ಮೆ ನಡೆಯುತ್ತದೆ ಎಂದು ನಂಬಲಾಗಿದೆ. ಇಂತಹ ಒಂದು ಘಟನೆ ಮರುಕಳಿಸಲಿ ಎನ್ನುವುದು ಎಲ್ಲ ಭಕ್ತರ ಆಕಾಂಕ್ಷೆಯಾಗಿದೆ. ಅಂತಹ ಒಂದು ಗಳಿಗೆಗಾಗಿ ನಾವು ಕಾಯಬೇಕು ಹಾಗೂ ಸದಾಕಾಲ ಮೈಲಾರ ಲಿಂಗೇಶ್ವರನ ಧ್ಯಾನ ಮಾಡಬೇಕು. ಘಟನೆ 3.
ರೇಣುಕಾದೇವಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಮೊದಲು ಪ್ರತಿಯೊಬ್ಬ ಭಕ್ತರು ಜೋಗುಳ ಬಾವಿಗೆ ಹೋಗುತ್ತಾರೆ ಹಾಗೂ ಅಲ್ಲಿ ಮಿಂದೆದ್ದು ಮುಂದೆ ಸತ್ಯಮ್ಮನ ದರ್ಶನ ಪಡೆದೇ ಆಮೇಲೆ ಯಲ್ಲಮ್ಮನ ದರ್ಶನ ಪಡೆಯೋ ವಾಡಿಕೆ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಜೋಗುಳ ಬಾವಿಗೆ ಹೋದಂತಹ ಒಬ್ಬ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದಿದ್ದ. ಅಷ್ಟಕ್ಕೂ ಯಲ್ಲಮ್ಮನ ಗುಡ್ಡದಲ್ಲಿರುವ ಈ ಜೋಗುಳ ಬಾವಿಯನ್ನ ಪವಿತ್ರ ಸ್ಥಳ ಎಂದು ಕೂಡ ಕರೆಯುತ್ತಾರೆ. ಆದರೆ ಆ ವ್ಯಕ್ತಿ ಆ ಜೋಗುಳ ಬಾವಿಗೆ ಹೋದಾಗ ಮೂರ್ಛೆ ಹೋಗಿ ಬೀಳಲು ಕಾರಣ ಏನು? ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಮೊದಲು ಈ ಒಂದು ಜೋಗುಳ ಬಾವಿ ಸಿಗುತ್ತದೆ. ಈ ಜೋಗುಳ ಬಾವಿಯಲ್ಲಿ ಭಕ್ತರು ತಮ್ಮ ಪುಣ್ಯ ಸ್ನಾನ ಮಾಡಿ ಆಮೇಲೆ ಸತ್ಯಮ್ಮನ ದರ್ಶನ ಪಡೆದು ಮುಂದೆ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡೆಯುವುದು ವಾಡಿಕೆಯಾಗಿದೆ. ಆದರೆ ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಇದೇ ಸಂದರ್ಭದಲ್ಲಿ ಈ ಲಾಭವನ್ನು ಪಡೆದುಕೊಂಡು ಕಳ್ಳರ ಗುಂಪುಗಳು ಕೂಡ ಜಾತ್ರೆಯಲ್ಲಿ ಸುಳಿದಾಡುತ್ತಾ ಭಕ್ತರನ್ನ ಲೂಟಿ ಮಾಡುತ್ತಿರುತ್ತಾರೆ. ಅಂತಹ ಒಂದು ಘಟನೆ 2022 ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆದಿತ್ತು. ಮಹಾರಾಷ್ಟ್ರದಿಂದ ಭಕ್ತನ ವೇಷದಲ್ಲಿ ಅಲೆದಾಡುತ್ತಿದ್ದ ಪೀರ್ ಸಾಹೇಬ್ ಇನಾಮ್ದಾರ್ ಎನ್ನುವ ವ್ಯಕ್ತಿ ಹಲವಾರು ರೀತಿಯ ಜೇಬುಗಳ್ಳತನ ಮಾಡಿ ತಾನು ವಾಪಸ್ಸು ಮನೆಗೆ ಹೋಗುವಾಗ ಸಾಯಂಕಾಲ ಸಮಯ ಯಲ್ಲಮ್ಮನ ಗುಡ್ಡ ಹತ್ತಿರ ಇರುವ ಜೋಗುಳ ಬಾವಿಗೆ ಹೋಗಿದ್ದಾನೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಳ್ಳತನದ ದುಡಿಮೆ ಮಾಡಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಜೋಗುಳ ಬಾವಿಯಲ್ಲಿ ಕೈಕಾಲು ತೊಳೆದುಕೊಂಡು ಇನ್ನೇನು ತನ್ನ ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಜೋಗುಳ ಬಾವಿಯಿಂದ ಹೊರಗೆ ಬರುತ್ತಿದ್ದ ಹಾಗೆ ಮೂರ್ಛೆ ಬಂದು ಬಿದ್ದಿದ್ದಾನೆ. ಅಂದರೆ ಆ ಜೋಗುಳ ಬಾವಿಯ ನೀರನ್ನು ಮುಟ್ಟುತ್ತಿದ್ದ ಹಾಗೆ ಅವನಿಗೆ ಮೂರ್ಛೆ ಬಂದಿದೆ. ಅಲ್ಲಿದ್ದ ಕೆಲವು ಭಕ್ತರು ಏನೋ ಸುಸ್ತಾಗಿ ಮಲಗಿರಬೇಕೆಂದು ಸುಮ್ಮನಾಗಿ ಅಲ್ಲಿಂದ ಹೋಗುತ್ತಾರೆ. ಆಮೇಲೆ ರಾತ್ರಿಯ ಹೊತ್ತು ಗಸ್ತು ತಿರುಗುತ್ತಿದ್ದಂತಹ ಪೊಲೀಸರು ಜೋಗುಳ ಬಾವಿಯ ಹತ್ತಿರ ಓಡಾಡುತ್ತಿರುವಾಗ ಯಾರೋ ಒಬ್ಬ ವ್ಯಕ್ತಿ ಬಾವಿಯ ಹತ್ತಿರ ಮಲಗಿರುವ ಹಾಗೆ ಕಾಣುತ್ತದೆ. ಟಾರ್ಚ್ ಹಿಡಿದು ನೋಡಿದಾಗ ಮೂರ್ಛೆ ಹೋದ ಸ್ಥಿತಿಯಲ್ಲಿದ್ದ ಪೀರ್ ಸಾಹೇಬ್ ಇನಾಮ್ದಾರ್ನನ್ನ ಎತ್ತಿಕೊಂಡು ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಆ ವ್ಯಕ್ತಿಯ ಬಟ್ಟೆಗಳನ್ನು ತೆಗೆಸಿದಾಗ ಅವನ ಜೇಬಿನಲ್ಲಿ ಹಲವಾರು ಚಿನ್ನದ ಚೈನುಗಳು, ಆಭರಣಗಳು ಹಾಗೂ ಸಾವಿರಾರು ರೂಪಾಯಿಗಳು ಇದ್ದಿದ್ದು ಕಂಡುಬರುತ್ತವೆ. ಇದರಿಂದ ಅನುಮಾನಗೊಂಡ ಸಬ್ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯ ಹತ್ತಿರ ಇಷ್ಟೊಂದು ಚಿನ್ನದ ಆಭರಣಗಳು ಹಾಗೂ ಪರ್ಸ್ಗಳು ಎಲ್ಲಿಂದ ಬಂತೆಂದು ಯೋಚಿಸುತ್ತಿದ್ದಾಗ ಆ ವ್ಯಕ್ತಿಯ ಫೋಟೋವನ್ನ ತನ್ನ ಠಾಣೆಗೆ ವಾಟ್ಸ್ಆಪ್ ಮಾಡುತ್ತಾನೆ. ಆಮೇಲೆ ಆ ಕಡೆಯಿಂದ ಉತ್ತರ ಬರುತ್ತದೆ, ಇವನೊಬ್ಬ ವಾಂಟೆಡ್ ಕಳ್ಳ ಎಂದು. ಇವನನ್ನ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಪೊಲೀಸರು ಹಲವಾರು ದಿವಸಗಳಿಂದ ಹುಡುಕುತ್ತಿದ್ದರು ಎನ್ನುವ ಮಾಹಿತಿ ಬಹಿರಂಗವಾಗುತ್ತದೆ. ಆಮೇಲೆ ಪ್ರಜ್ಞೆ ಬಂದ ಮೇಲೆ ಆ ವ್ಯಕ್ತಿಯನ್ನು ಆಭರಣದ ಬಗ್ಗೆ ಕೇಳಿದಾಗ ಹಾಗೂ ದುಡ್ಡಿನ ಬಗ್ಗೆ ಕೇಳಿದಾಗ ಪೀರ್ ಸಾಹೇಬ್ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ನೋಡಿದಿರಾ ಸ್ನೇಹಿತರೆ, ಪಾಪಿಗಳು ಜೋಗುಳ ಬಾವಿಯಲ್ಲಿ ಹೋದಾಗ ದೇವಿ ಕೊಟ್ಟ ಶಿಕ್ಷೆ ಹೇಗಿತ್ತು ಎಂದು. ಭಕ್ತರು ಈ ಘಟನೆಯನ್ನು ನೋಡಿ ನಿಜಕ್ಕೂ ಯಲ್ಲಮ್ಮನ ಪವಾಡವೆಂದೇ ನಂಬಿದ್ದಾರೆ. ಆಮೇಲೆ ಆ ಪೊಲೀಸರು ಆ ವ್ಯಕ್ತಿ ಕದ್ದಂತಹ ಆಭರಣಗಳನ್ನ ಹಾಗೂ ದುಡ್ಡನ್ನ ಕಂಪ್ಲೇಂಟ್ ಕೊಟ್ಟಂತಹ ಭಕ್ತಾದಿಗಳಿಗೆ ವಾಪಸ್ಸು ಮಾಡಿದ್ದಾರೆ. ಈಗ ಪೀರ್ ಸಾಹೇಬ್ ಇನಾಮ್ದಾರ್ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ.